ಕೊರೋನಾದಿಂದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗ, ಹಿಂದುಳಿದ ವರ್ಗದವರು ಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿರುವ ಅನುದಾನ ಯಾವುದಕ್ಕೂ ಸಾಕಾಗುವುದಿಲ್ಲ. ಕನಿಷ್ಠ 10,000 ಆದರೂ ಅನುದಾನವನ್ನ ಕಾರ್ಮಿಕರಿಗೆ, ಬಡವರಿಗೆ ನೀಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಶ್ವಾಸ್ ದಾಸ್ ಹೇಳಿದರು. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ನ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸರ್ಕಾರ ಹಿಂದುಳಿದ ವರ್ಗದ ಜನರ ಕುರಿತು ಕೂಡಲೇ ಎಚ್ಚೆತ್ತುಕೊಂಡು ಸಹಾಯ ಮಾಡಬೇಕಾಗಿದೆ. ಕಷ್ಟದಲ್ಲಿದ್ದವರಿಗೆ 1 ತಿಂಗಳ ಆಹಾರದ ಕಿಟ್ಟನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ನೀಡಬೇಕು. ಇನ್ನು ಸಾಲ ವಸೂಲತಿಗಾಗಿ ಬ್ಯಾಂಕ್ನವರು ಮನೆಗೆ ದಾಳಿ ಮಾಡುತ್ತಿರುವ ಘಟನೆ ಬೆಳಕಿಗೆ ಬರುತ್ತಿದೆ. ಸರ್ಕಾರ ಬಡ್ಡಿ ಮನ್ನಾ ಮಾಡಲು ಹೇಳಿದ್ರೂ ಬ್ಯಾಂಕ್ನವರು ಮಾನವೀಯತೆ ತೋರುತ್ತಿಲ್ಲ. ಬೇರೆ ರಾಜ್ಯದವರು ಹೆಚ್ಚಿನ ಪ್ಯಾಕೇಜ್ ಘೋಷಿಸಿದ್ರು ನಮ್ಮ ಸರ್ಕಾರಕ್ಕೆ ಯಾಕೆ ಹೆಚ್ಚಿನ ಅನುದಾನ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದರು. ಇನ್ನು ಸರ್ಕಾರ ಕೊರೋನಾ ನಿಯಂತ್ರಿಸುವಲ್ಲಿ ಹಾಗೂ ಲಸಿಕೆ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿರುವಂತಹ ಹಿಂದುಳಿದ ವರ್ಗದಕ್ಕೆ ನಿರಂತರ ಅನ್ಯಾಯ ಆಗುತ್ತಾ ಬಂದಿದೆ. ಹಾಗೆ ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಬಡ ಜನರು ಬಹಳ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಏನು ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿದೆ, ಇದೊಂದು ಭರವಸೆ ರಹಿತ ಪ್ಯಾಕೇಜ್ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಪಕ್ಕದ ರಾಜ್ಯ ಆದಂತಹ ಕೇರಳ ರಾಜ್ಯದಲ್ಲಿ 20,000 ಕೋಟಿ ರೂಪಾಯಿ ಇದಕ್ಕೆ ಮೀಸಲಿಟ್ಟಿದ್ದಾರೆ ಕೋವಿಡ್ ಸೆಕೆಂಡ್ ವೀಕಲ್ಲಿ. ನಮ್ಮ ಸರ್ಕಾರ ಇದಕ್ಕೆ ಇಟ್ಟದ್ದು ಖಾಲಿ 1,050 ಕೋಟಿ, 2,000 2,000 ಇಲ್ಲ. ಬಡ ಜನರಿಗೆ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಆದರೂ ಅವರಿಗೆ ಈ ಹಣವನ್ನು ಕೊಡಬೇಕು. ಅವರು ಕೆಲವರು ನೇಕಾರರು ಮತ್ತೆ ಮೀನುಗಾರರು ಒಂದು 2-3 ಚಿಕ್ಕ ಚಿಕ್ಕ ಸಮುದಾಯದವರನ್ನು ಗುರುತಿಸಿ ಕೊಟ್ಟಿದ್ದಾರೆ, ಅವರಿಗೆ ಕಡಿಮೆ ಮಾಡಿದ್ದಾರೆ. ಅದನ್ನು ಇನ್ಕ್ರೀಸ್ ಮಾಡಬೇಕು. ಅದಲ್ಲದೆ ಉಳಿದವರನ್ನು ಗುರುತಿಸಿ ಅವರಿಗೆ ಕೊಡಬೇಕಂತ ಸಹ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು. ಈಗಲೇ ಅವರನ್ನು ನಿಗದಿ ಮಾಡಿ ಅವರಿಗೆ ಅವರ ರೇಷನ್ ಕಾರ್ಡ್ ಮುಖಾಂತರ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಪ್ರತಿ ಮನೆಗೆ ಮುಟ್ಟುವಂತ ಕೆಲಸ ಆಗಬೇಕು. ಈ ಬಾರಿ ಮಧ್ಯಮ ವರ್ಗದವರು, ಅದರಲ್ಲಿ ಕೂಡ ಹಿಂದುಳಿದ ವರ್ಗದವರು ಬಹಳ ಕಷ್ಟದಲ್ಲಿದ್ದಾರೆ. ಇದನ್ನು ಗಮನಿಸಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಂತ ನಾನು ಈ ಬಗ್ಗೆ ಹೇಳಲು ಇಚ್ಛಿಸ್ತೇನೆ. ಫ್ರೀಯಾಗಿ ಎಲ್ಲ ಕಾರ್ಡ್ದಾರರಿಗೆ ಒಂದು ತಿಂಗಳ ಮಟ್ಟಿಗೆ ಅವರಿಗೆ ಬೇಕಾಗುವಂತ ಕಿಟ್ ಅನ್ನು ವಿತರಣೆ ಮಾಡಬೇಕು ಸರ್ಕಾರ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ಹಿಂದುಳಿದ ವರ್ಗದ ಮಧ್ಯಮ ವರ್ಗದವರು ಬ್ಯಾಂಕ್ಗಳಿಂದ ಲೋನ್ ಹೆಚ್ಚಾಗಿ ಖಂಡಿತವಾಗಿ ಪಡೆದಿರ್ತಾರೆ. ಅವರೊಂದು ಕಷ್ಟದಲ್ಲಿ ಏನೋ ಬಾಡಿಗೆ ಮನೆಯಲ್ಲಿ ಇದ್ದವರು, ಕೆಲವರು ಮನೆ ಮಾಡಿದವರು ಇರ್ತಾರೆ, ಅಥವಾ ಒಂದು ಏನೋ ಈ ಫ್ರಿಜ್ ತಗೊಳ್ಳಿಕ್ಕೆ ಅದರ ಟಿವಿ ತಗೊಳ್ಳಿಕ್ಕೆ ಒಂದು ಲೋನ್ ಮಾಡಿ ಇರ್ತಾರೆ. ಅವರು BPL ಅನ್ನು ತೆಗೆದಾಕ್ತಾರೆ. ಈ ಲೋನ್ ಕಟ್ಟದಿದ್ರೆ ಈ ಬ್ಯಾಂಕಿನವರು ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜನರು ಕಷ್ಟ ಬರ್ತಾ ಇದ್ದಾರೆ. ಜನರನ್ನು ಈ ಸಮಸ್ಯೆಯನ್ನು ಬಗೆಹರಿಸಿದೆ. ಇವರು ದಿನದಿಂದ ದಿನಕ್ಕೆ 15 ದಿನ ಲಾಕ್ಡೌನ್, 12 ದಿನ, 17 ದಿನ, 20 ದಿನ, 30 ದಿನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ತೊಂದರೆ ಇಲ್ಲ, ಅದು ಮಾಡಬೇಕಾಗಿದೆ. ಕಷ್ಟ ಇದೆ, ನಾನು ಹೋಗ್ತೇನೆ. ನಮ್ಗೆ ಏನು ಸಂಕಷ್ಟ ಬಂದಿದೆ ಅದನ್ನು ನಾವು ಎಲ್ಲರೂ ಒಟ್ಟು ಸೇರಿ ಎದುರಿಸಬೇಕು. ಆದ್ರೆ ಬಡ ಜನರ ಬಗ್ಗೆ ಸ್ವಲ್ಪ ಕಾಳಜಿ ಕೊಡಬೇಕು. ಅವರು ರೋಗದಿಂದ ಇದು ಶಕ್ತಿಯನ್ನು ತಡೆಯುವ ಶಕ್ತಿ ಮನೆಯಲ್ಲಿ ಕೂತು ಮಾಡಬಹುದು. ಆದ್ರೆ ಹೊಟ್ಟೆಯಿಂದ ಹಸಿವಿನಿಂದ ತಡೆಯುವುದು ಹೇಗೆ ಅಂತ ಹೇಳುದು ನಾನು ಸರ್ಕಾರಕ್ಕೆ ಘೋಷಣೆ ಮಾಡಿ ಇದನ್ನು ತಿಳುವಳಿಕೆ ಮಾಡಬೇಕು. ಇವರಿಗೆ ಮುಂಚಿತವಾಗಿ ಗೊತ್ತಿತ್ತು ಈ ತರ ಆಗ್ತದೆ ಅಂತೇಳಿ. ಈ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕಿತ್ತು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.